ಇನ್ಲ್ಯಾಂಡ್ ಬಿಲ್ಡರ್ಸ್ನ ಅತ್ಯಂತ ಜನಪ್ರಿಯ 3ನೇ ಆವೃತ್ತಿಯ ಪ್ರಾಪರ್ಟಿ ಮೇಳ ಇಂದು ಶುಭಾರಂಭಗೊಂಡಿದೆ. ನವಭಾರತ್ ಸರ್ಕಲ್ನ ಇನ್ಲ್ಯಾಂಡ್ ಆರ್ನೆಟ್ 3ನೇ ಮಹಡಿಯಲ್ಲಿ ಜೋ ಗೋನ್ಸಾಲ್ವೆಲ್ ಮತ್ತು ಡೈಜುವಲ್ಡ್ನ ವ್ಯವಸ್ಥಾಪಕ ವಾಲ್ಟರ್ ನಂದಳಿಕೆ ಅವರು ಈ ಮೇಳವನ್ನು ದೀಪ ಬೆಳಗ್ಗೆ ಉದ್ಘಾಟಿಸಿದ್ದಾರೆ. ಇಂದಿನಿಂದ ಫೆಬ್ರವರಿ 28ರವರೆಗೆ 20 ದಿನಗಳ ಕಾಲ ಈ ಮೇಳ ನಡೆಯಲಿದ್ದು, ಮನೆ ಖರೀದಿಸಲು ಬಯಸುವವರು ಹಾಗೂ ಹೂಡಿಕೆದಾರರಿಗೆ ಹೂಡಿಕೆ ಯೋಜನೆಗಳ ಬಗ್ಗೆ, ಬಾಡಿಗೆಗೆ ಮನೆಯಿಂದ ಆದಾಯ ಗಳಿಕೆ, ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮುಂತಾದ ವಿಚಾರಗಳ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡಲಾಗುತ್ತದೆ. ಜೊತೆಗೆ ಎಲ್ಲಾ ವರ್ಗದ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇನ್ಲ್ಯಾಂಡ್ ಬಿಲ್ಡರ್ಸ್ ವಿಶೇಷವಾದ ರಿಯಾಯಿತಿಯನ್ನು ನೀಡುತ್ತಿದೆ. ಮಂಗಳೂರಿನ ಬೆಂದೂರು, ಬಿಜೈ, ಕೂಳೂರು, ಕಾವೂರು ರಸ್ತೆ, ಉಳ್ಳಾಲ, ಪುತ್ತೂರು ಮತ್ತು ಬೆಂಗಳೂರಿನಲ್ಲಿ ಇನ್ಲ್ಯಾಂಡ್ ತನ್ನ ವಸತಿ ಮತ್ತು ವಾಣಿಜ್ಯ ಸಮುಚ್ಚಯವನ್ನು ಹೊಂದಿದೆ. Past several decades. I want to tell you a short anecdote in my life. 35 years ago, in Hamburgada, I happened to meet the man, struggling to do something you like. We continued our relationship, and he set his foot in the ladder of advancement. He climbed each step, never looked back. He climbed and climbed, and from the place that he had a repertoire, which was still retained, he moved to a bigger, larger place here. No other than my good friend Siraj Ahmad. Let us give the Lord for it. ಖಂಡಿತವಾಗಿ ಬರ್ತದೆ. ಒಂದು ವೇಳೆ ನೀವು ಪಾಸಿಟಿವ್ ಆಗಿ ಏನು ಈ ಒಂದು ಚಾಲೆಂಜನ್ನು ತಗೊಂಡ್ರೆ ಮಾರ್ಕೆಟ್ ತನ್ನಷ್ಟಕ್ಕೆ ಓಪನ್ ಆಗ್ತದಂತ ಅವರಿಗೆ ಗೊತ್ತಿದೆ. ಸೊ ಅದಕ್ಕಾಗಿ ಈ ಟೈಮಲ್ಲಿ ಅವರು ಈ ಮೇಳವನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗಿಯೂ ಇದು ಕೂಡ 100% ಸಕ್ಸಸ್ ಆಗ್ತದೆ ಎಂಬ ವಿಶೇಷ ಭರವಸೆ ನನಗಿದೆ. ಯಾಕೆಂದರೆ ಯಾರೆಲ್ಲ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರ, ಯಾರೆಲ್ಲ ಪಾಸಿಟಿವ್ ಮುಂದೆ ಹೋಗಿ ಅದರ ಹಿಂದೆ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾರ, ಅವರು ಎಲ್ಲಿ ಕೂಡ ಸೋಲಿಲ್ಲ, ಎಲ್ಲಿ ಕೂಡ ಅವರಿಗೆ ಸೋಲು ಇಲ್ಲ. ಸೊ ಇದೇ ಒಂದು ಆಶಯದಿಂದ, ಇದೇ ಒಂದು ಅವರ ಪ್ರೇರಣೆಯಿಂದ ಈ ಒಂದು ಮೇಳ ಕೂಡ ಯಶಸ್ವಿಯಾಗಲಿ ಮತ್ತು ಮಂಗಳೂರಲ್ಲಿ ಇನ್ನಷ್ಟು ಮಾನ್ಯುಮೆಂಟ್ಸ್ ಅಥವಾ ಮೈಲ್ ಸ್ಟೋನ್ಸ್ ನಮ್ಮ ಸಿರಾಜ್ ಸರ್ ಅವರಿಂದ ಬರಲಿ ಎಂಬುದೇ ನಮ್ಮ ಆಶಯ.